ನೋಡಿ, ರುಚಿಯಾಗಿರುವಂತಹ ಈರುಳ್ಳಿಯ ಮಸಾಲ ದೋಸೆ ರೆಡಿಯಾಗಿದೆ. ಅಕ್ಕಿ ನೆನೆಸೋದು ಬೇಡ, ಉದ್ದು ಬೇಡ, ಬರೀ 1 ಕಪ್ ರವೆ ಇದ್ದರೆ ಸಾಕು. ನಾವು ಮಸಾಲ ದೋಸೆಗಿಂತಲೂ ಸೂಪರ್ ಆಗಿರುವಂತಹ ಈರುಳ್ಳಿ ಮಸಾಲ ದೋಸೆಯನ್ನು ಸುಲಭವಾಗಿ ಮಾಡ್ಬೋದು. ವಿಶೇಷವಾಗಿರುವಂಥ ರೆಸಿಪಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ. ಈ ದಿಢೀರಾಗಿ ಮಾಡುವಂತಹ ಈರುಳ್ಳಿ ಮಸಾಲ ದೋಸೆ ಮಾಡಲಿಕ್ಕೆ ನಾನು 1 ಬೌಲಷ್ಟು ರವೆನ ತಗೊಂಡಿದ್ದೇನೆ. ನೀವು ಯಾವ ರವೆ ಬೇಕಾದರೂ ತಗೋಬೋದು, ಸೂಜಿ ರವೆ ಅಥವಾ ಉಪ್ಪಿಟ್ಟು ರವೆ, ಚಿರೋಟಿ ರವೆ ಯಾವುದಾದ್ರೂ ತಗೋಬೋದು. ಇದನ್ನ ಒಂದು ಮಿಕ್ಸಿಗೆ ಹಾಕೊಳ್ಳಿ. ಇದಕ್ಕೊಂದು 2 ಚಮಚದಷ್ಟು ನಾವು ಗೋಧಿ ಹಿಟ್ಟನ್ನು ಸೇರಿಸ್ಕೋಬೇಕಾಗುತ್ತೆ. ಹಾಗೆಯೇ ಒಂದು 2 ಚಮಚದಷ್ಟು ಬನ್ಸಿ ರವೆ ಕೂಡ ಹಾಕೊತಾ ಇದ್ದೇನೆ. ಬನ್ಸಿ ರವೆ ಏನಕ್ಕಂತಂದರೆ ದೋಸೆ ಗರಿಗರಿಯಾಗಿ ಬರುತ್ತೆ. ಈಗ ಇದೆಲ್ಲದನ್ನು ಒಟ್ಟಿಗೆ ರುಬ್ಬಿಬಿಟ್ಟು ದೋಸೆ ಹಿಟ್ಟಿನ ಥರ ಅಥವಾ ಈ ಅಕ್ಕಿ ಹಿಟ್ಟಿರುತ್ತಲ್ವ ಆ ಥರ ನುಣ್ಣಗೆ ಪುಡಿ ಮಾಡ್ಕೋಬೇಕು. ನೋಡಿ, ನುಣ್ಣಗೆ ಪುಡಿ ಮಾಡ್ಕೊಂಡಿದ್ದೇನೆ. ಇವಾಗ ಇದನ್ನ ಒಂದು ಪಾತ್ರೆಗೆ ಹಾಕೊಳ್ಳಿ. ಈಗ ಇದಕ್ಕೊಂದು 1/4 ಬೌಲಷ್ಟು ನಾನು ಮೊಸರನ್ನ ಹಾಕೊತಾ ಇದ್ದೇನೆ. ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಹಿಟ್ಟು ಅಂಟು ಥರ ಆಗಿದೆ. ಬರೀ ಮೊಸರು ಸಾಕಾಗಲ್ಲ, ಇದಕ್ಕೆ ನಾವು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಹದ ಮಾಡ್ಕೋಬೇಕು. ನೀರು ನೋಡ್ಕೊಂಡು ಹಾಕೊಳ್ಳಿ. ಈಗ ಒಂದು ಹ್ಯಾಂಡ್ ಮಿಕ್ಸರ್ ಅಥವಾ ಈ ಸೌಟ್ ಇರುತ್ತಲ್ವ ಅದರಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗಂಟು ಇರಬಾರ್ದು. ರುಚಿ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೊಳ್ಳಿ. ಹಾಗೆಯೇ ಒಂದು ಅರ್ಧ ಚಮಚದಷ್ಟು ನಾನು ಸಕ್ಕರೆನ ಹಾಕೊತಾ ಇದ್ದೇನೆ. ಕಲರ್ ಚೆನ್ನಾಗಿ ಬರುತ್ತೆ, ರುಚಿನೂ ಚೆನ್ನಾಗಿ ಬರುತ್ತೆ. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ದೋಸೆ ಹಿಟ್ಟಿನ ಅದಕ್ಕೆ ರೆಡಿ ಮಾಡ್ಕೋಬೇಕು. ಇದಕ್ಕೆ ಸೋಡಾ ಪುಡಿ ಇನ್ನೂ ಯಾವುದು ಹಾಕಲಿಕ್ಕಿಲ್ಲ. ಒಂದು 10 ನಿಮಿಷ ಇದನ್ನ ಮುಚ್ಚಿಟ್ಟು ಹಾಗೇನೆ ಬಿಡೋಣ. ಈಗ ಒಂದು ಈರುಳ್ಳಿದು ಮಸಾಲ ರೆಡಿ ಮಾಡ್ಕೋಬೇಕು. ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಬಿಟ್ಟು ಒಂದು 2 ರಿಂದ 3 ಚಮಚದಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕೊಳ್ಳಿ. ಎಣ್ಣೆ ಸ್ವಲ್ಪ ಕಾದ ನಂತರ ಒಂದು ಅರ್ಧ ಚಮಚದಷ್ಟು ಸಾಸಿವೆ, 1 ಚಮಚದಷ್ಟು ಕಡಲೆಬೇಳೆ, 1 ಚಮಚದಷ್ಟು ಉದ್ದಿನಬೇಳೆನ ಹಾಕ್ಕೊಂಡು ಇದನ್ನ ನೀಟಾಗಿ ಹುರಿದ್ಕೋಬೇಕು. ಸಾಸಿವೆ ಕೂಡ ಸಿಡಿಬೇಕು. ಸಾಸಿವೆ ಸಿಡಿತಾ ಇದೆ. ಈಗ ಇದಕ್ಕೆ ನಾವು ರೆಡಿ ಮಾಡಿ ಕಟ್ ಮಾಡ್ಕೊಂಡು ಇಟ್ಕೊಂಡಿರುವಂಥ ಈರುಳ್ಳಿನ ಹಾಕೋಬೇಕು. ನಾನು ಒಂದು 4 ರಿಂದ 5 ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡು ಹಾಕ್ಕೊಂಡಿದ್ದೇನೆ. 1 ಹಸಿಮೆಣಸಿನಕಾಯಿನ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಕರಿಬೇವನ್ನು ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಉರಿ ಜಾಸ್ತಿ ಇಟ್ಕೋಬಹುದು. ನೋಡಿ, ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತುಂಬ ಅಂದರೆ ಡೀಪ್ ಫ್ರೈ ಅಲ್ಲ, ಮೆತ್ತಗಾಗಬೇಕು. ನೋಡಿ, ಈ ಥರ ಬಾಡಬೇಕು ಚೆನ್ನಾಗಿ. ಒಂದ್ಸರಿ ಇಷ್ಟು ಬಾಡಿದ ನಂತರ ನಾವು ಇದಕ್ಕೆ ಬೇರೆ ಇಂಗ್ರೀಡಿಯೆಂಟ್ಸ್ಗಳನ್ನು ಹಾಕೊಳ್ಳೋಣ. ಮೊದಲಿಗೆ ಒಂದು ಅರ್ಧ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಒಂದು ಸ್ವಲ್ಪ ಉಪ್ಪು, 1/4 ಚಮಚದಷ್ಟು ಉಪ್ಪನ್ನು ಹಾಕೊತಾ ಇದ್ದೇನೆ. ಫಸ್ಟ್ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಮಸಾಲೆ ಇಂಗ್ರೀಡಿಯೆಂಟ್ಸ್ಗಳನ್ನು ಹಾಕೊಳ್ಳೋಣ. ಒಂದು ಸ್ವಲ್ಪ ಅರಿಶಿನ ಪುಡಿ, 1/4 ಚಮಚದಷ್ಟು ಜೀರಿಗೆ ಪುಡಿ, 1/4 ಚಮಚದಷ್ಟು ಕೊತ್ತಂಬರಿ ಪುಡಿ, ಒಂದು ಅರ್ಧ ಚಮಚದಷ್ಟು ಖಾರ ಪುಡಿ, 1 ಚಮಚದಷ್ಟು ನೀವು ಚಟ್ನಿ ಪುಡಿನೂ ಹಾಕೋಬಹುದು ಅಥವಾ ಸಾಂಬಾರ್ ಪುಡಿ ಇರುತ್ತಲ್ವ ಅದನ್ನು ಬೇಕಾದರೂ ಹಾಕೋಬಹುದು. ಒಂದು ಸ್ವಲ್ಪ ಲಿಂಬು ರಸ, ಒಂಚೂರು ಸಕ್ಕರೆ. ಮಸಾಲೆ ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉರಿ ಕಮ್ಮಿ ಇಟ್ಕೊಳ್ಳಿ. ಯಾಕಂತಂದರೆ ಮಸಾಲೆ ಇಂಗ್ರೀಡಿಯೆಂಟ್ಸ್ ಹಾಕಿದ ನಂತರ ಉರಿ ಜಾಸ್ತಿ ಇಟ್ಟರೆ ಕರಟಿಗೆ ಹೋಗುತ್ತೆ ಅಥವಾ ತಲೆ ಹಿಡಿಯುತ್ತೆ. ಈ ಈರುಳ್ಳಿ ಮಸಾಲೆ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಸೂಪರಾಗಿ ರೆಡಿ ಆಗ್ತಾ ಇದೆ. ಮಸಾಲೆ ಇಂಗ್ರೀಡಿಯೆಂಟ್ಸ್ ಹಾಕಿದ ನಂತರ 1-2 ನಿಮಿಷ ಕಮ್ಮಿ ಉರಿ ಇಟ್ಕೊಂಡು ನೀವು ಇದನ್ನ ಮಗ್ಸ್ತಾ ಇದ್ದರೆ ಸಾಕು. ಅದರದ್ದು ಹಸಿ ಫ್ಲೇವರ್ ಹೋಗಿ ಸ್ವಲ್ಪ ಬೇಯಬೇಕು ಅಷ್ಟೇ. ಆಮೇಲೆ ಸ್ಟವನ್ನು ಬಂದ್ ಮಾಡಿ ನಾವು ಇದನ್ನ ಇಳಿಸ್ಬೋದು. ಇದನ್ನ ಒಂದು ಪಾತ್ರೆಗೆ ಹಾಕೊತಾ ಇದ್ದೇನೆ. ನೋಡಿ,
ಈರುಳ್ಳಿ ಮಸಾಲ ದೋಸೆಗೆ ರುಚಿಯಾಗಿರುವಂಥ ಈರುಳ್ಳಿ ಮಸಾಲ ರೆಡಿಯಾಗಿದೆ. ಈಗ 10 ನಿಮಿಷ ಆಗಿದೆ. ಹಿಟ್ಟು ಕರೆಕ್ಟಾಗಿ ನಮಗೆ ಹದಕ್ಕೆ ಬಂದಿದೆ. ಸ್ವಲ್ಪ ದಪ್ಪ ಕೂಡ ಆಗಿದೆ ನೋಡಿ. ಇವಾಗ ಹಿಟ್ಟನ್ನು ಹಾಕ್ಕೊಂಡು ನೀಟಾಗಿ ಬಿಡಿಸ್ಕೋಬೇಕು. ಮೀಡಿಯಮ್ ಉರಿ ಇಟ್ಕೊಳ್ಳಿ, ಜಾಸ್ತಿ ಬೇಡ. ಅದಾದ ನಂತರ ಮೇಲ್ಗಡೆಯಿಂದ ಒಂದು ಸ್ವಲ್ಪ ಬೇಕಾದರೆ ಆಯಿಲನ್ನು ಹಚ್ಕೋಬಹುದು. ಮುಚ್ಚಿಟ್ಬಿಟ್ಟು ಕಾಯಲಿಕ್ಕೆ ಬಿಡೋಣ. ದೋಸೆ ರೆಡಿಯಾಗಿದೆ. ಇವಾಗ ನಾವಿದಕ್ಕೆ ಈರುಳ್ಳಿ ಮಸಾಲನ ಈ ಥರ ಮಿಡ್ಲಲ್ಲಿ ಹಾಕೋಬೇಕು. ನೋಡಿ, ಈ ಥರ ಮಡಿಸ್ಬಿಟ್ಟು ನೀಟಾಗಿ ಎತ್ತಬಹುದು. ನೋಡಿ, ರುಚಿಯಾಗಿರುವಂತಹ ಈರುಳ್ಳಿಯ ಮಸಾಲ ದೋಸೆ ರೆಡಿಯಾಗಿದೆ. ಬರೀ 10 ನಿಮಿಷದಲ್ಲಿ ಈ ರುಚಿಯಾಗಿರುವಂತಹ ದೋಸೆನ ನಾವು ಮಾಡ್ಕೋಬಹುದು. ಕಾಯಿ ಚಟ್ನಿ ಜೊತೆ ಇದನ್ನು ತಿನ್ನೋದಕ್ಕೆ ತುಂಬ ಅಂತಂದರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲದಿದ್ದರೆ ಚಟ್ನಿ ಇಲ್ಲದಿದ್ದರೂ ಹಾಗೇನೂ ತಿನ್ಬೋದು, ಯಾಕಂತಂದರೆ ಈರುಳ್ಳಿ ಮಸಾಲೆ ಇರುತ್ತಲ್ವ ಅದಕ್ಕೆ. ಸೊ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.